ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಹುಡುಗಿಯರಿಗೂ ಹುಡುಗರಿಗೂ ಎಲ್ಲರಿಗೂ ಯೂಸ್ಫುಲ್ ಆಗಿರೋ ಒಂದು ಇನ್ಫಾರ್ಮೇಷನನ್ನು ತೋರಿಸ್ಕೊಡ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ಎಷ್ಟೋ ಜನರಿಗೆ ಕೂದಲಿನ ಸಮಸ್ಯೆ ಇರ್ತದೆ. ಪ್ರತಿಯೊಬ್ಬರಿಗೂ ಒಂದೊಂದು ಥರದ್ದು ಸಮಸ್ಯೆ ಇರ್ತದೆ. ಒಬ್ಬರಿಗೆ ಹೇರ್ ಫಾಲ್ ಆಗಿರ್ಬೋದು, ಇನ್ನೊಬ್ಬರಿಗೆ ಹೇರ್ ಗ್ರೋತ್ ಆಗದೇ ಇರ್ಬೋದು, ಇನ್ನೊಬ್ಬರಿಗೆ ಹೇರ್ ಡ್ಯಾಮೇಜ್ ಆಗಿರ್ಬೋದು. ಅದನ್ನು ಹೇಗೆ ರಿಪೇರ್ ಮಾಡೋದು ಅಂತ ಥಿಂಕ್ ಮಾಡ್ತಿರ್ತಾರೆ. ಎಷ್ಟೋ ಮೆಡಿಸಿನ್ಸಿಗೆ ಮತ್ತೆ ಎಲ್ಲೆಲ್ಲಿಗೂ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾರೆ. ಸೊ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ತಗೊಂಡು ಬಂದಿದ್ದೇನೆ. ನಾನೀಗ ಹೇಳುವಂತಹ ಈ ಪ್ರೊಸೀಜರ್ ಉಂಟಲ್ಲ, ಅದನ್ನು ನೀವು ತಿಂಗಳಿಗೆ 1-2 ಸಲ ಮಾಡಿದರೆ ಸಾಕು. ನಾನಂತೂ ತಿಂಗಳಿಗೆ 2 ಸಲ ಮಾಡ್ತೇನೆ. ಆಮೇಲೆ ವಾರಕ್ಕೆ 1 ಸಲ ಕೂಡ ಮಾಡ್ಬೋದು. ಬಟ್ ತಿಂಗಳಿಗೆ 2 ಸಲ ಆದರೂ ಕೂಡ ನೀವು ಈ ಥರದ್ದೊಂದು, ನಾನು ಈಗೊಂದು ಮಾಸ್ಕ್ ಹೇಳಿಕೊಡ್ತೇನೆ, ಹೇರ್ ಮಾಸ್ಕ್ ಹೇಗೆ ಮಾಡೋದು ಅಂತ. ಸೊ ಅದನ್ನು ನೀವು ತಿಂಗಳಿಗೆ 1-2 ಸಲ ಮಾಡಿದರೆ ಸಾಕು. ಬಾಕಿ ಬೇರೆ ಎಂಥದ್ದು ಬೇಡ, ಗೊತ್ತಾಯ್ತಾ? ಯಾವುದೋ ಒಂದು ಅಂಗಡಿಯಲ್ಲಿ ಸಿಗುವ ಹೇರ್ ಆಯಿಲ್ ಅಥವಾ ಏನಾದರೂ ಹೇರ್ ಮಾಸ್ಕ್, ಇದು ಯಾವುದು ಕೂಡ ಬೇಡ. ನಿಮಗೆ ಇವತ್ತು ಹೇರ್ ಮಾಸ್ಕ್ ಹೇಗೆ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೇನೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಬನ್ನಿ, ಇವಾಗ ನಾನು ಹೇರ್ ಮಾಸ್ಕ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ. ಸೊ ನಮ್ಮಲ್ಲಿ ಸುಮಾರೆಲ್ಲ ದಾಸವಾಳ ಗಿಡ ಉಂಟು. ನಮ್ಮಲ್ಲಿ ಸುಮಾರು ದಾಸವಾಳದ್ದು ಗಿಡ ಎಲ್ಲ ಉಂಟು. ಹಾಗೆ ಅದರಿಂದ ಸೊಪ್ಪು ಕೊಯ್ಯುವ. ನಿಮ್ಮಿಂದ ತರಲಿಲ್ಲ, ನಾನು ನಿಮ್ಮಿಂದ ತರಲಿಲ್ಲ. ಏ ಗುಡ್ಡು, ಅದೆಲ್ಲ ವಿಡಿಯೋ ಮಾಡ್ತಿದ್ನಲ್ಲ. ಎಂತ ನಾನೆಂತ ತರಲಿಲ್ಲ ಈಗ ಅಂತ ಹೇಳೋದು. ಇನ್ನ ಓನರ್ ಇಲ್ವಾ ನಿಂದು? ರಕ್ಷಿತಾ ಅವ್ರದ್ದು ಮನೆ ನಾಯಿಗಳು. ಇವುಗಳಿಗೆ ಕೆಲವೊಮ್ಮೆ ನಾನು ಊಟ ಎಲ್ಲ ತಂದು ಹಾಕ್ತೇನೆ. ಅದಕ್ಕೆ ನೋಡಿ ಎಷ್ಟು ಗುರ್ತಾ ಉಂಟು. ಇಲ್ಲಾದ್ರೆ ಈಚೆ ಸೈಡ್ ಬರ್ಲಿಕ್ಕೆ ಬಿಡುದಿಲ್ಲ ಯಾರಿಗೆ ಕೂಡ. ಏನ ಎಂತ ಒಬ್ಬೆ ಹಾಕುದು? ನಮ್ಮಲ್ಲಿದ್ದದ್ದು ಸ್ವಲ್ಪ ಸಾಕಾಗಿಲ್ಲ, ಅದಕ್ಕೆ ನಾನು ಈಚೆ ರಕ್ಷಿತನ ಮನೆಯ ದಾಸವಾಳ ಸೊಪ್ಪು ಕೊಯ್ಲಿಕ್ಕೆ ಬಂದದ್ದು. ಸೊ ಕೊಯ್ದಾಯ್ತು, ಇನ್ನು ಹೋಗುವ ಬನ್ನಿ. ಮತ್ತೆ ಇನ್ನೊಂದು ನನಗೆ ಹೇಳಲಿಕ್ಕೆ ಮಾಡ್ತಾಯಿತ್ತು, ನನ್ನ ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ಆಗಿದೆ ಆಯ್ತಾ. ಬೇಕಿದ್ರೆ ತೋರಿಸ್ತೇನೆ ನೋಡಿ. ಕ್ಯಾಮೆರಾದಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣ್ತದ ಇಲ್ಲ ಗೊತ್ತಿಲ್ಲ. ನನ್ನ ತಲೆಯಲ್ಲಿ ಅಂತೂ ತುಂಬ ಡ್ಯಾಂಡ್ರಫ್ ಆಗಿದೆ. ಸೊ ಅದಕ್ಕೆ ಡ್ಯಾಂಡ್ರಫಿಗೆ ಬೇಕಾಗಿ ನಾನು ಮೆಂತ್ಯ ತಗೊಳ್ತಾ ಇದ್ದೇನೆ. ಒಂದು ಕಪ್ಪಲ್ಲಿ ಅರ್ಧನೂ ಬೇಡ, 2 ಸ್ಪೂನ್ನಷ್ಟು ಮೆಂತ್ಯ ನಿನ್ನೆ ರಾತ್ರಿನೇ ನೆನೆಸಿಟ್ಟದ್ದು. ಸೊ ರಾತ್ರಿ ಇಡೀ ನೆನೆದು ಬೆಳಗ್ಗೆ ಈ ಹೇರ್ ಮಾಸ್ಕ್ ಮಾಡ್ಕೊಳ್ತಾ ಇದ್ದೇನೆ. ನಾನು ದಾಸವಾಳ ಸೊಪ್ಪನ್ನು ಮತ್ತೆ ಹೂವನ್ನು ತೊಳ್ಕೊಂಡಿದ್ದೇನೆ. ಮಿಕ್ಸಿ ಜಾರಿಗೆ ಹಾಕ್ತೇನೆ. ಇವಾಗ ಈ ನೆನೆಸಿಟ್ಟ ಮೆಂತ್ಯನ್ನು ಕೂಡ ಹಾಕ್ತಾ ಇದ್ದೇನೆ. ಸೊ ನಿಮ್ಮ ಹತ್ರ ಅಲೋವೆರಾ ಇದ್ರೆ ಅಲೋವೆರಾ ಕೂಡ ಹಾಕಿ, ಮತ್ತೆ ಕರಿಬೇವು ಸೊಪ್ಪಿದ್ರೆ ಕರಿಬೇವು ಕೂಡ ಹಾಕಿ, ಸ್ವಲ್ಪ 1 ಮುಷ್ಟಿ ಅಷ್ಟು. ಮತ್ತೆ
ಮತ್ತೆ ಅದೇ ಎಂತ ಉಂಟು ಅದನ್ನು ಹಾಕಿ ಈಗ ರುಬ್ಕೊಳ್ಳುವ. ಇದುಂಟಲ್ಲ ತುಂಬ ತಂಪು ಅಂದರೆ ಯಾರಿಗಾದ್ರೂ ಶೀತ ಎಂಥದ್ದು ಕೋಲ್ಡ್ ಬಾಡಿ ಇದ್ದರೆ ಅವರಿಗೆ ಶೀತ ಕೂಡ ಆಗೋ ಚಾನ್ಸಸ್ ಉಂಟು, ಅಷ್ಟು ತಂಪಿದೆ. ಮೆಂತ್ಯ ಕೂಡ ಹಾಗೆ, ಮೆಂತ್ಯ ಕೂಡ ತುಂಬ ತಂಪು. ಸ್ವಲ್ಪ ಬೇಕಿದ್ರೆ ನೀರು ಹಾಕೊಳ್ಳಿ. ಪೇಸ್ಟ್ ರೆಡಿ ಆಗಿದೆ. ಸೊ ನಮ್ಮ ಹೇರ್ ಮಾಸ್ಕ್ ರೆಡಿ ಆಗಿದೆ. ಕೂದಲಿಗೆ ಹಚ್ಚುವ ಈಗ. ಈ ದಾಸವಾಳ ಸೊಪ್ಪು ಉಂಟಲ್ಲ, ತುಂಬ ತಂಪು. ಇದು ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮಗೆ ಶೀತ ಆಗೋ ಚಾನ್ಸಸ್ ಕೂಡ ಉಂಟು, ಅಷ್ಟು ತಂಪು. ಅದಕ್ಕೆ ನೀವು ಕಂಟಿನ್ಯೂ ಹಾಕಬಾರ್ದು. ವಾರದಲ್ಲಿ 1 ಸಲ ಅಥವಾ ತಿಂಗಳಿಗೆ 2-3 ಸಲ ಹಚ್ಚಿದರೆ ಓಕೆ. ನೋಡಿ ಡ್ಯಾಂಡ್ರಫ್ ನೋಡಿ, ನಿಮಗೆ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ ಅಷ್ಟು ಸರಿಯಾಗಿ, ಬಟ್ ರೀಸೆಂಟಾಗಿ ನನಗೆ ತುಂಬ ಡ್ಯಾಂಡ್ರಫ್ ಆಗಿದೆ. ಅದಕ್ಕೆ ನಾನು ಈ ಪೇಸ್ಟ್ ಮಾಡ್ಕೊಳ್ಳುವಾಗ ಇದನ್ನು ಹಾಕಲ್ಲ, ಮೆಂತ್ಯ ಹಾಕಲ್ಲ. ಮೆಂತ್ಯ ಹಾಕೋದು ಡ್ಯಾಂಡ್ರಫ್ ಇದ್ದರೆ ಹೋಗುತ್ತೆ ಅಂತ. ಸೊ ಇದು ಹಚ್ಚಿದ ಮೇಲೆ ತಲೆ ಫುಲ್ ಕೂಲ್ ಆಗ್ತಾ ಇದೆ. ಈ ಶಾಂಪೂ, ಕೆಮಿಕಲ್ ಹಾಕಿರೋ ಶಾಂಪೂ, ಮಾಸ್ಕ್ ಅದನ್ನೆಲ್ಲ ಯೂಸ್ ಮಾಡೋದಕ್ಕಿಂತ ಈ ಥರ ಮನೆಯಲ್ಲಿ ಆರ್ಗ್ಯಾನಿಕ್ ಆಗಿ ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ತುಂಬ ಯೂಸ್ಫುಲ್ ಇದೆ. ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಸೊ ತಲೆ ಎಲ್ಲ ಕವರ್ ಆಯಿತು ಫುಲ್ಲು. ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ದಾಸವಾಳ ಸೊಪ್ಪು ಸಿಗದಿದ್ದರೆ ಅಂಗಡಿಯಲ್ಲಿ ಆರ್ಗ್ಯಾನಿಕ್ ಆಗಿರೋ ದಾಸವಾಳ ಪೌಡರ್ ಸಿಗುತ್ತೆ. ಸೊ ಅದನ್ನು ಕೂಡ ಹಚ್ಕೊಳ್ಬೋದು.
ನನ್ನ ಬಟರ್ಫ್ಲೈ ಕೂಡ ಸ್ವಲ್ಪ ಹಚ್ತಾ ಇದ್ದೇನೆ. ಫುಲ್ ಕವರ್ ಆಯಿತು ನೋಡಿ. ಬಾಕಿ ಉಳಿದದನ್ನು ಫುಲ್ ಹಚ್ಚಬೇಕು. ಇಲ್ಲಿ ಬಿಡದೆ ಕೂದಲಿಗೆ ಎಲ್ಲ ಹೀಗೆ ಹಚ್ಚಿ 1 ಗಂಟೆಗಳ ಕಾಲ ಇದನ್ನು ಹೀಗೆ ಇಡಬೇಕು. ಸೊ ಇನ್ನು ನಾನು 1 ಗಂಟೆ ಹೊತ್ತಾದಮೇಲೆ ನಿಮಗೆ ಸಿಗ್ತೇನೆ. ನಾನು ಹೇರ್ ಎಲ್ಲ ವಾಶ್ ಮಾಡಿ ಸಿಗುವ. ಬಾಯ್ ಬಾಯ್ ಫ್ರೆಂಡ್ಸ್. 1 ಅವರ್ ಆಯಿತು ಪ್ಯಾಕ್ ಮಾಡಿ, ಒಣಗಿದೆ ನೋಡಿ. ಇವಾಗ ಸ್ನಾನ ಮಾಡಿ ಬರಬೇಕು. ಸ್ನಾನಕ್ಕೆ ಸೀಗೆ ಪುಡಿ ಅಂತ ಸಿಗ್ತದೆ, ಸೀಗೆ ಪುಡಿ. ಅದನ್ನು ಹಾಕಿ ಚಂದ ಮಾಡಿ ತಿಕ್ಕಿ ತೊಳಿಬೇಕು. ಆವಾಗ ತುಂಬ ಚೆನ್ನಾಗಿ ಸಿಲ್ಕಿ ಆಗಿರೋ ಕೂದಲು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಬಟ್ ನನ್ನ ಹತ್ರ ಇವಾಗ ಸೀಗೆ ಪುಡಿ ಇಲ್ಲ, ಮನೆಯಲ್ಲಿ ಆದರೆ ಇತ್ತು ಕುಂಬಳೆಯಲ್ಲಿ, ಇಲ್ಲಿ ತರಲಿಲ್ಲ. ಸೊ ಇವಾಗ ಹಾಗೆ ಸ್ನಾನ ಮಾಡಿ, ಸೋಪ್ ಹಾಕದೆ ಸ್ನಾನ ಮಾಡಿ ಬರಬೇಕು. ಅಲ್ಲ ಸಾರಿ, ಸೋಪ್ ಅಲ್ಲ, ಶಾಂಪೂ ಹಾಕದೆ ಸ್ನಾನ ಮಾಡಿ ಬರಬೇಕು. ನಿಮಗೆ ಬೇಕಿದ್ದರೆ ಇದು ಹೀಗೇ ಮಾಡಬೇಕು ಅಂತ ಇಲ್ಲ ಪ್ಯಾಕ್. ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಬೋದು, ಕರಿಬೇವು ಆ್ಯಡ್ ಮಾಡ್ಬೋದು, ಅಲೋವೆರಾ ಆ್ಯಡ್ ಮಾಡ್ಬೋದು, ಮತ್ತು ಕೆಲವರು ಈರುಳ್ಳಿ ಆ್ಯಡ್ ಮಾಡ್ತಾರೆ. ಈರುಳ್ಳಿ ಅದು ಸ್ವಲ್ಪ ಸ್ಮೆಲ್ ಬರ್ತದೆ ಕೂದಲಿಗೆ. ಮತ್ತು ಏನಾದರೂ ಕರಿಬೇವು ಅದೇ ಥರದ್ದು ಏನಾದರೂ ಆ್ಯಡ್ ಮಾಡಿ ಗ್ರೈಂಡ್ ಮಾಡಿ ಪ್ಯಾಕ್ ಮಾಡ್ಕೊಳ್ಬೋದು. ಬಟ್ ನಾನು ರುಟೀನ್ ನನ್ನದು ಹೇಗೆ ಅಂದರೆ, ತಿಂಗಳಿಗೆ 2 ಸಲ ನಾನು ಈ ಥರ ಖಾಲಿ ದಾಸವಾಳ ಸೊಪ್ಪು ಮತ್ತು ಇದ್ರೆ ಅಲೋವೆರಾ ಆ್ಯಡ್ ಮಾಡಿ ಪ್ಯಾಕ್ ಮಾಡ್ಕೊಳ್ಳೋದು. ಸೊ ಫ್ರೆಂಡ್ಸ್, ಇದೇ ನೋಡಿ ಫೈನಲ್ ರಿಸಲ್ಟ್ ಹೇರ್ ಪ್ಯಾಕ್ ಇದ್ದು. ಇಷ್ಟು ಶೈನ್ ಆಗಿ ಉಂಟಲ್ಲ. ಹೀಗೆ ನೀವು ಕೂಡ ಮನೆಯಲ್ಲಿ ಹೇರ್ ಪ್ಯಾಕ್ ಮಾಡಿ ಹೇರ್ ಗ್ರೋತ್ ಆಗಲಿ ಅಥವಾ ಏನಾದರೂ ಡ್ಯಾಂಡ್ರಫ್ ಆಗಿದ್ದರೆ, ನೋಡಿ ನನಗೆ ತುಂಬ ಡ್ಯಾಂಡ್ರಫ್ ಇತ್ತು, ಇವಾಗ ಅಷ್ಟಿಲ್ಲ. ಸ್ವಲ್ಪ ದಾಸವಾಳದ ಹೇರ್ ಪ್ಯಾಕ್ ಇದ್ದು ಹುಡಿ ಕಾಣ್ಬೋದು, ಬಟ್ ಡ್ಯಾಂಡ್ರಫ್ ಈಗ ಇಲ್ಲ. ಇದೇ ಥರ ನೀವು ವಾರಕ್ಕೆ 1 ಸಲ ಹೇರ್ ಪ್ಯಾಕ್ ಮಾಡಿಕೊಂಡ್ರೆ ಕೂದಲು ತುಂಬ ಚೆನ್ನಾಗಿರ್ತದೆ. ಸುಮಾರು ಜನ ನನಗೆ ಕಮೆಂಟಲ್ಲಿ ಆಗಿರ್ಬೋದು ಅಥವಾ ಎದುರುಗಡೆ ಸಿಕ್ಕಿದಾಗ ಆಗಿರ್ಬೋದು, ಸುಮಾರು ಜನ ನನ್ನ ಹತ್ರ ಹೀಗೆ ಕೇಳ್ತಾ ಇದ್ರು, ಏನು ಮಾಡ್ತೀರಿ ಕೂದಲಿಗೆ, ಹೇಗೆ ಹೇರ್ ಮೇಂಟೈನ್ ಮಾಡ್ತೀರಿ ಅಂತ. ಇದೇ ಥರ ಮಾಡೋದು ಅಷ್ಟೇ, ಬೇರೆ ಏನೂ ಇಲ್ಲ. ಹೇರ್ ಪ್ಯಾಕ್ ಮಾಡ್ಕೊಳ್ತೇನೆ, ಮತ್ತು ಮನೆಯಲ್ಲೇ ತಯಾರಿಸಿದ ಕೊಕೊನಟ್ ಆಯಿಲ್ ಅದನ್ನು ಹಾಕ್ತೇನೆ. ಖಾಲಿ ಕೊಕೊನಟ್ ಆಯಿಲ್ ಮಾತ್ರ ಅಲ್ಲ, ಅದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡುವಂಥ ಹೇರ್ ಆಯಿಲ್ ಆಗಿರ್ಬೋದು. ಇದೇ ಥರ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು ಅಷ್ಟೇ. ನಾನು ಶಾಂಪೂ ಮತ್ತು ಕಂಡೀಷ್ನರ್ ತುಂಬ ಕಮ್ಮಿ ಯೂಸ್ ಮಾಡ್ತೇನೆ, ತುಂಬ ಕಡಿಮೆ ಯೂಸ್ ಮಾಡೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬೈ ಬಾಯ್.